ಏನು ಮಾಡಿದೆ ಲೈಟಿಂಗ್ ಸರಿ ಇಲ್ಲ. ಎರಡು ಮದುವೆ ಸಾಮೂಹಿಕ ಮದುವೆ ಬರುತ್ತಿದೆ. ಲಾಸ್ಟ್ ನಾವು ಬಂದಿದ್ವಿ. ಇದು ಆ್ಯಡ್ ಆಗ್ತದೆ, ಆ್ಯಡ್ ಆಗ್ತದೆ. 1000 ಥಿಯೇಟರ್ಸ್ ಏನೋ ಇರುತ್ತೆ. 5,000 ಸೆಲೆಬ್ರೇಷನ್ ನಮ್ಮೊಳಗೆ ಆಗಿತ್ತು ಆ ಥರ. ಆಮೇಲೆ ಬೆಂಗಳೂರಲ್ಲಿ ಏನು ಮಾಡ್ತಿದ್ದಂದ್ರೆ ಒಂದು ಥಿಯೇಟ್ರಲ್ಲಿ ಫಿಲ್ಮ್ ರನ್ ಆಗ್ತಾ ಇದ್ದ ಹಾಗೆ ಇನ್ನೊಂದು ಥಿಯೇಟರ್ಗೆ ಕೊಂಡು ನಾವೊಂದು ಪ್ರಾಜೆಕ್ಟ್ ಇದೆ 1930 ಅದರಲ್ಲಿ ಕಾಲುಗಳನ್ನು ಮಾಡಬೇಕು. ಒಂದು ರೋಡ್ ಕಂಪ್ಲೀಟ್ ಆದ ತಕ್ಷಣ ಈ ಕಾಲಲ್ಲಿ ಆಫ್ ಮಾಡಿ ಈ ಕಾಲಲ್ಲಿ ಆನ್ ಮಾಡಿ ಚೇಂಜ್ ಮಾಡಿ ಅದರಿಂದ ಇವಾಗ ರೀಚ್ ಸ್ಟೇಜ್ ಇದೆ. ಇದಕ್ಕೆ ಪ್ರಮೋಷನ್ ಆಗ್ತಿದೆ, ಅದರಿಂದ ಎಕ್ಸ್ಟೆಂಡ್ ಆಗಬೇಕು. ಅದೊಂದು ಈಗ ಹೇಳ್ತಾರೆ ಸ್ಪೆಷಲ್ ಅಟ್ರಾಕ್ಷನ್ ನೋಡೋದು. ಸೀನ್ ಮೂವಿಯಲ್ಲಿ ನೋಡೋದು ಸ್ಕ್ರೀನಲ್ಲಿ ರಿಯಾಲಿಟಿ ಹೇಗಿರುತ್ತೆ. ಅದೇ ಇದು ಸೆಕೆಂಡ್ ಅಲ್ಲ, ಸೆಕೆಂಡ್ ದೇವಸ್ಥಾನ ಭೇಟಿ ಎಲ್ಲ ಕೊಟ್ಟಿದ್ದೀರಿ. ಅಂದರೆ ಇನ್ನೇನು ನಮಗೆ ರಿಲೀಸ್ ಹತ್ರ ಬರ್ತಿದೆ. ಸೊ ನಾನು ನಮ್ಮ ನಿರ್ಮಾಪಕರು ಯಾವಾಗಲೂ ಏನೇ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೂ ಅಥವಾ ನಾವು ಪಟ್ಟ ಶ್ರಮಕ್ಕೆ ದೇವರ ಅನುಗ್ರಹ ಇರಬೇಕಲ್ಲ. ಮಂಜುನಾಥ ಸ್ವಾಮಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಬಂದು ದೇವರ ಅನುಗ್ರಹ ಪಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಹೆಗ್ಡೆ ಸರ್ ಜೊತೆ ಮಾತಾಡಿ ಅವರ ಆಶೀರ್ವಾದ ನಾವು ಮುಂಚೆಯಿಂದನೂ ಬರ್ತೀವಿ. ತುಂಬ ವರ್ಷದಿಂದ ಅವರು ನಮಗೆ ಆ ಬೆಳವಣಿಗೆನೂ ನೋಡ್ತಾ ಬಂದಿದ್ದಾರೆ. ಭಾಳ ಖುಷಿಪಟ್ಟು ನಮಗೆ ಆಶೀರ್ವದಿಸಿದ್ದಾರೆ. ಇಬ್ಬರಿಗೂ ಭಾಳ ಆಶೀರ್ವದಿಸಿದ್ದಾರೆ. ಹಾಂ, ಈಗ ಸೂರ್ಯ ಟೆಂಪಲ್ ಹೋಗಿ ಸೂರ್ಯ ಟೆಂಪಲ್ಗೆ ಪ್ರತಿ ಫಿಲಮ್ ರಿಲೀಸ್ ಆಗೋ ಮಕ್ಕಳು ಬರ್ತಾ ಇದ್ದೀರಾ? ಹೌದು. ಆ ಸೂರ್ಯ ಟೆಂಪಲ್ ಮಣ್ಣಿದೆ ಏನಾದರೂ ನೀವು ಕೊಡ್ತಾ ಇದ್ದೀರಾ? ಎಲ್ಲ ಅಲ್ಲೂ ಇದು ಮಾಡ್ತೀವಿ, ಇಲ್ಲೂ ಬರ್ತೀವಿ. ನಮ್ಮ ವೇಣು ಸರು, ವಿಜಯ್ ಸರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ದೇವರ ಅನುಗ್ರಹ ಇರಲಿ ಅಂತ.